ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನವೀನ ಸ್ಪರ್ಶ. ಆಷಾಢ ಮಾಸದ ಮಳೆ ಮೇಘಗಳು ತಮ್ಮ ಬಿರುಸು ಕಳೆದುಕೊಳ್ಳುತ್ತಿರುವಂತೆಯೇ ಭೂಮಿ ತಾಯಿ ಹಸುರ ಹೊದಿಕೆಯೊಂದಿಗೆ ಕಂಗೊಳಿಸುತ್ತಾಳೆ. ಆಷಾಢದ ಮುಕ್ತಾಯದೊಂದಿಗೆ ನಾಗರ ಪಂಚಮಿಯ ಸಡಗರ ಹಬ್ಬಗಳ ಸರಮಾಲೆಯನ್ನು ಪೋಣಿಸುತ್ತದೆ. ಶ್ರಾವಣದ ಸಂಭ್ರಮದೊಂದಿಗೆ ವಿಶೇಷವಾಗಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಬಂಧುಗಳು ಚೂಡಿ ಪೂಜೆಯನ್ನು ಆಚರಿಸುತ್ತಾರೆ. ವಸುಂಧರೆಯ ಮಡಿಲಲ್ಲಿ ವಿಕಸಿತಗೊಳ್ಳುವ ಕೆಲವೊಂದು ಪುಷ್ಪಗಳನ್ನು ಜೋಡಿಸಿ ಈ ಚೂಡಿ ಪೂಜೆಯನ್ನು ಅತ್ಯಂತ ಸಂಭ್ರಮ, ಸಡಗರ, ಉಲ್ಲಾಸದಿಂದ ವಿಧಿವತ್ತಾಗಿ ಆಚರಿಸಲಾಗುತ್ತದೆ. ಗುರುವಾಯನಕೆರೆಯ ನಾಗರಿಕ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಹಾಗೂ ಪರಿಸರ ಹೋರಾಟಗಾರ ಕೆ ಸೋಮನಾಥ ನಾಯಕ್ ಹಾಗೂ ಜೀವ ವೈವಿಧ್ಯ, ನಿಸರ್ಗದತ್ತ ಆಹಾರ, ಗಿಡಮೂಲಿಕೆ, ನಾಗವನಗಳ ದಾಖಲಾತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸಂಘಟಕಿ, ಕರಾವಳಿ ಮಹಿಳಾ ಜಾಗೃತಿ ವೇದಿಕೆಯ ಸ್ಥಾಪಕಾಧ್ಯಕ್ಷೆ ವಿದ್ಯಾನಾಯಕರವರ ಸುಪುತ್ರಿ ಚೈತನ್ಯ ನಾಯಕರವರ ಹೊಸ ಚೂಡಿ ಪೂಜೆ ಇತ್ತೀಚೆಗೆ ಸಸ್ಯೋದ್ಯಾನದ ಇಂಚರದಲ್ಲಿ ನಡೆಯಿತು. ಪಶ್ಚಿಮ ಘಟ್ಟವೇ ಭೂರಮೆಗೆ ಆನಿಸಿಕೊಂಡು ವಿಶಾಲವಾಗಿ ಪವಡಿಸಿರುವಂತೆ ಗೋಚರಿಸುವ ಹಚ್ಚ ಹಸುರಿನ ಅಪ್ರತಿಮ ನಿಸರ್ಗ ರಮಣೀಯ ಪರಿಸರದ ಸಸ್ಯೋದ್ಯಾನದಲ್ಲಿ ನಡೆದ ಈ ಚೂಡಿ ಪೂಜೆಯನ್ನು ಜಲದುರ್ಗೆಯ ಸಾನ್ನಿಧ್ಯದಲ್ಲಿ ಕುಟುಂಬಸ್ಥರು ಆಚರಿಸಿಕೊಂಡರು. ಶ್ರಾವಣ ಮಾಸದಲ್ಲಿ ಆಚರಿಸುವ ಈ ಚೂಡಿ ಪೂಜೆಯನ್ನು ಗೌಡ ಸಾರಸ್ವತ ಬ್ರಾಹ್ಮಣ, ಸಾರಸ್ವತ ಬ್ರಾಹ್ಮಣ, ರಾಜಾಪುರಿ ಸಾರಸ್ವತ ಬ್ರಾಹ್ಮಣ, ವಿಶ್ವಕರ್ಮ ಸಮುದಾಯದವರು ಶ್ರದ್ಧಾ ಭಕ್ತಿಯಿಂದ ನಡೆಸುತ್ತಾರೆ. ಅಲ್ಲದೆ ಮರಾಠಿ ನಾಯಕ, ಸ್ಥಾನಿಕ ಶಿವಳ್ಳಿ ಬ್ರಾಹ್ಮಣರು ಹೊಸ್ತಿಲು ಪೂಜೆಯನ್ನು ಮಾಡುತ್ತಾರೆ. ಚೂಡಿ ಪೂಜೆಯಲ್ಲಿ ತುಳಸಿ ಗಿಡಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಇದ್ದು ಅದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಇದೆ. ಯುಗಾಂತರಗಳ ಹಿಂದೆ ಜಲಂಧರನೆಂಬ ಅಧರ್ಮಿಯು ಅನ್ಯಾಯ ಅನಾಚಾರಗಳಿಂದ ಜನರಿಗೆ ತೊಂದರೆಯನ್ನುಂಟು ಮಾಡುತ್ತಾ ಲೋಕಕಂಠಕನಾಗಿ ಮೆರೆಯುತ್ತಿದ್ದನು. ಆತನ ಉಪಟಳಕ್ಕೆ ದೇವಾನುದೇವತೆಗಳೇ ತತ್ತರಿಸಿ ಹೋಗಿದ್ದರು. ಜಲಂಧರನ ಪತ್ನಿಯಾಗಿದ್ದ ವೃಂದೆ ಪರಮ ಪತಿವ್ರತೆಯಾಗಿದ್ದರಿಂದ ಮತ್ತು ಸಾತ್ವಿಕ ಗುಣ ಸಂಪನ್ನೆಯಾಗಿದ್ದರಿಂದಾಗಿ ಆಕೆಯ ಪಾತಿವೃತ್ಯದ ಕಾರಣದಿಂದಾಗಿಯೇ ಜಲಂಧರನನ್ನು ಸಂಹರಿಸುವುದು ತ್ರಿಮೂರ್ತಿಗಳಿಗೂ ಅಸಾಧ್ಯವಾಗಿತ್ತು. ಜಲಂಧರನ ವಧೆಯಾಗದ ಹೊರತು ಲೋಕದಲ್ಲಿ ಧರ್ಮದ ರಕ್ಷಣೆ ಸಾಧ್ಯವಿಲ್ಲ ಎಂದು ಅರಿತ ಮಹಾವಿಷ್ಣು ಅದಕ್ಕಾಗಿ ಜಲಂಧರನ ಪತ್ನಿ ವೃಂದೆಯ ಪಾತಿವೃತ್ಯವನ್ನು ಕೆಡಿಸಲು ನಿರ್ಧರಿಸುತ್ತಾನೆ. ಮಾತ್ರವಲ್ಲ, ಸ್ವತಃ ಜಲಂಧರನ ರೂಪವನ್ನು ಧರಿಸಿ ವೃಂದೆಯನ್ನು ಸೇರಿ ಆಕೆಯ ಪಾತಿವೃತ್ಯವನ್ನು ಹಾಳುಗೆಡಹುತ್ತಾನೆ. ಆ ಸಂದರ್ಭದಲ್ಲಿ ಜಲಂಧರನ ಸಂಹಾರವಾಗುತ್ತದೆ. ಲೋಕದ ಉದ್ಧಾರಕ್ಕಾಗಿ ಜಲಂಧರನ ಸಂಹಾರ ಅನಿವಾರ್ಯವಾಗಿತ್ತಾದರೂ ಅದಕ್ಕಾಗಿ ಮೋಸದಿಂದ ವೃಂದೆಯ ಪಾತಿವೃತ್ಯವನ್ನು ಭಂಗಗೊಳಿಸಿದ್ದಕ್ಕಾಗಿ ಮರುಗಿದ ಶ್ರೀಹರಿ ವೃಂದೆಯನ್ನು ಹರಸುತ್ತಾ, ನೀನು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ, ಮುಂದೆ ಭೂಲೋಕದಲ್ಲಿ ತುಳಸಿಯಾಗಿ ಹುಟ್ಟುತ್ತೀಯ, ಜನ ನಿನ್ನನ್ನು ವಿಶೇಷವಾಗಿ ಆರಾಧಿಸುತ್ತಾರೆ. ಅದರಲ್ಲೂ ಉತ್ಥಾನ ದ್ವಾದಶಿ ಮತ್ತು ಶ್ರಾವಣ ಮಾಸದಲ್ಲಿ ನಿನಗೆ ವಿಶೇಷ ಪೂಜೆಗಳು ಸಲ್ಲಿಕೆಯಾಗುತ್ತದೆ ಎಂದು ಹರಸುತ್ತಾನೆ. ಹಾಗಾಗಿ ಇಂದು ಎಲ್ಲೆಡೆ ತುಳಸಿಯನ್ನು ಪ್ರತಿ ಮನೆಯಲ್ಲಿ ಪೂಜಿಸಲಾಗುತ್ತದೆ. ಪ್ರತಿನಿತ್ಯ ಸುಮಂಗಲಿಯರು ಶುಚಿರ್ಭೂತರಾಗಿ ತುಳಸಿಗೆ ನೀರು ಹಾಕಿ ಅರಶಿನ ಕುಂಕುಮವಿಟ್ಟು ಪ್ರದಕ್ಷಿಣೆ ಬಂದು ನಮಸ್ಕರಿಸುತ್ತಾರೆ. ಮಾತ್ರವಲ್ಲ, ಕುಟುಂಬದ ರಕ್ಷಣೆ ಮತ್ತು ಮುತ್ತೈದ ಭಾಗ್ಯವನ್ನು ಉಳಿಸಿಕೊಡುವಂತೆ ತುಳಸಿಯನ್ನು ಪ್ರಾರ್ಥಿಸುತ್ತಾರೆ. ಶ್ರಾವಣ ಮಾಸದಲ್ಲಿ ಶುಕ್ರವಾರ ಮತ್ತು ಆದಿತ್ಯವಾರ ಚೂಡಿ ಪೂಜೆಯನ್ನು ಮಾಡಲಾಗುತ್ತದೆ. ಚೂಡಿ ಅಂದರೆ ಕೊಂಕಣಿಯಲ್ಲಿ ಇಕ್ರ ಪುಲ್ಲಾಚಿ ಬಂದಾವಳಿ ಅಂದರೆ 11 ಹೂಗಳ ಒಂದು ಗುಚ್ಛ. ಚೂಡಿ ಕಟ್ಟುವಾಗ 5 ಗರಿಕೆ, ಬೆಕ್ಕಿನ ಉಗುರು, ಮಜ್ರಾನಂಕುಟ್ ಅಂತ ಹೇಳ್ತಾರೆ, ಅನ್ನಾವಳಿ, ಲಯೆ ಮಡ್ಡೋ, ಅವಳಿ ಅಂದರೆ ನೆಲನೆಲ್ಲಿ, ಮುಗಾಬೊಂಬೆ, ಆರ್ತಿ, ಕಾಳೆದೋಳು, ರಥಹು, ಕರವೀರ, ಕಣಗಿಲೆ, ರತ್ನಗಂಧಿ, ಶಂಖಪುಷ್ಪ, ಸೇವಂತಿಗೆ, ಗುಲಾಬಿ ಮುಂತಾದ ಬಣ್ಣ ಬಣ್ಣದ ಹೂಗಳಿಂದ ಹೂಗುಚ್ಛವನ್ನು ಮಾಡಿ ಇದನ್ನು ಚೂಡಿ ಅನ್ನುತ್ತಾರೆ.
ಚೂಡಿ ಕಟ್ಟುವ ವಿಧಾನ: 5 ಗರಿಕೆ ಹುಲ್ಲು, ಬೆಕ್ಕಿನ ಉಗುರು, ಅನ್ವಾಳಿ, ಇದು ಬಹಳ ಪ್ರಾಮುಖ್ಯವಾದದ್ದು, ಅನ್ವಾಳಿ, ಹೂ ಬಂದ ಅನ್ವಾಳಿ, ಆರತಿ, ಲಯ್ಯೆ ಮಡ್ಡು, ಮೂಗಾಬೊಂಬೆ, ಅವಳಿ. ಆದಿತ್ಯವಾರ ಅವಳಿ ಹಾಕಲಿಕ್ಕಿಲ್ಲ, ನೆಲನಿಲ್ಲಿ ಅಂತ ಹೇಳ್ತಾರೆ. ಇವತ್ತು ಆದಿತ್ಯವಾರ ಅವಳಿ ಹಾಕಲಿಕ್ಕಿಲ್ಲ. ಆಮೇಲೆ ಬಣ್ಣ ಬಣ್ಣದ ಹೂಗಳಿಂದ ಚೂಡಿಯನ್ನು ಕಟ್ತಾರೆ. ರಥಹೂ, ರತ್ನಗಂಧಿ, ಕಣಗಿಲೆ, ನಂದಿಬಟ್ಟಲು, ಸೇವಂತಿಗೆ, ಹೀಗೆ ಬಣ್ಣ ಬಣ್ಣದ ಹೂಗಳನ್ನು ಹಾಕಿ ಒಂದು ಬಾಳೆ ಹಗ್ಗವನ್ನು ತೆಕ್ಕೊಂಡು 2 ಸುತ್ತು ಹೀಗೆ ತಂದು ನಂತರ ಗಂಟನ್ನು ಹಾಕುವಂಥದ್ದು. ಈಗ ರಂಗರಂಗಾತ್ಲಿ ಫೂಲ ಪಾವುಲಿ ಶ್ರಾವಣಾಂತುಲಿ ಚೂಡಿ, इक्र पुला बंदावळी, 5 दूर्वांकूर इक्र पुलाची बंदावळी. ही चूडी आमगेले कुटुंबेचे बांधव्य वृद्धी करचे एक द्योतक. ನವೀನ ಸ್ಪರ್ಶ. ನವೀನ ಸ್ಪರ್ಶ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ತುಳಸಿ ಕಟ್ಟೆ ಮತ್ತು ಹೊಸ್ತಿಲಲ್ಲಿ ರಂಗೋಲಿ ಹಾಕಿ ದೀಪ ಹಚ್ಚಿಟ್ಟು ಕಲಶದಲ್ಲಿ ನೀರು ತುಂಬಿಸಿ ಕಳಶಕ್ಕೆ ಅರಶಿನ ಕುಂಕುಮ ಹಚ್ಚಿ 5 ಬಾರಿ ನೀರು ಹಾಕುತ್ತಾ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಎಂದು ಸ್ತೋತ್ರವನ್ನು ಪಠಿಸಲಾಗುತ್ತದೆ. ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ. ಪ್ರಸೀದ ತುಳಸಿ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮದನೋತ್ಪತೆ ತುಳಸಿ ತ್ವಾಂ ನಮಾಮ್ಯಹಂ. ತುಳಸಿ ಶ್ರೀ ಶಕೀಶುವೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದಾನುತೆ ನಾರಾಯಣ ಮನಪ್ರಿಯೆ ಜಗದ್ದಾತ್ರಿ ನಮೋಸ್ತುಭ್ಯಂ ವಿಷ್ಣೋಚ್ಚ ಪ್ರಿಯವಲ್ಲಭೆ ತುಳಸಿ ಪಾತುಂ ಮಾಂ ನಿತ್ಯಂ ಸರ್ವಾಪದ್ಯೋಪಿ ಸರ್ವದಾ. ಬಳಿಕ ತುಳಸಿಗೆ ಅರಶಿನ ಕುಂಕುಮ ಶ್ರೀಗಂಧ ಹಚ್ಚಿ ವೀಳ್ಯದೆಲೆ ಅಡಿಕೆ ಇಡುತ್ತಾರೆ. ಚೂಡಿಯನ್ನು ತುಳಸಿಗೆ ಸಮರ್ಪಿಸುತ್ತಾರೆ. ಮನೆಯ ಹಿರಿಯರು ಮುತ್ತೈದೆಯಾಗಿ ದೈವಾಧೀನರಾಗಿದ್ದರೆ ಅವರ ಹೆಸರಿನಲ್ಲೂ ಚೂಡಿಯನ್ನು ಸಮರ್ಪಿಸಲಾಗುತ್ತದೆ. ತುಳಸಿಗೆ ನೈವೇದ್ಯವಾಗಿ ಹಣ್ಣು ಕಾಯಿ ಮಾಡಲಾಗುತ್ತದೆ. ಹಾಲು, ಅವಲಕ್ಕಿ ಅಥವಾ ಪಂಚಕಜ್ಜಾಯವನ್ನು ಸಮರ್ಪಿಸಲಾಗುತ್ತದೆ. ತುಳಸಿಗೆ ದೀಪಾರತಿ ಬೆಳಗುವಾಗ ಶ್ರೀದೇವಿಗೆ ಆರತಿಯನ್ನು ನಾರಿಯರು ಬೆಳಗುವರು ಎಂದು ಹಾಡಲಾಗುತ್ತದೆ. ಈ ಸಂದರ್ಭ ಶಂಖ ಜಾಗಟೆಯನ್ನು ಮೊಳಗಿಸಲಾಗುತ್ತದೆ. ಬಳಿಕ ತುಳಸಿಗೆ 5 ಬಾರಿ ಪ್ರದಕ್ಷಿಣೆ ಹಾಕುವಾಗ ಅಕ್ಕಿ ಕಾಳಿನ ಅಕ್ಷತೆಯನ್ನು ಹಾಕಲಾಗುತ್ತದೆ. ದೀವರು ತೂಮಕ ತುಳಸಿ ವಿಷ್ಣು ವಕ್ಷಸ್ಥಳ ನಿವಾಸಿ ಪರಮ ಪಾವನಿ ಶ್ರೀ ಚೂಡಿ ಮಳಲಿ ಇತ್ತ ಫುಲ್ಲಾಚ ವೃಂದಾವಳಿ ಎಂಬಂತಹ ಹಾಡುಗಳನ್ನು ಹಿರಿಯರು ಹಾಡುತ್ತಾರೆ. ದಿವರು ತೂಮಕ ತುಳಸಿ ವಿಷ್ಣು ವೃಕ್ಷ ಸ್ಥಳ ನಿವಾಸಿ ಪರಮ ಪಾವನಿ ಶ್ರೀ ಚೂಡಿ ಮಳಲಿ ಈ ಕೃಪುಲಾಚಿ ಬಂದಾವಳಿ ಆದಿತ್ಯ ವಂದನ ಲೀಲಾವಳಿ ತುಳಸಿ ಆರಾಧನಾ ಶ್ರಾವಣಾಂತುಲಿ
ಪರಮ ಪಾವನಿ ಶ್ರೀ ಚೂಡಿಮಳಲಿ ಈ ಕೃಪುಲಾಚಿ ಬಂದಾವಳಿ ಶ್ರೀ ತುಳಸಿಯ ಪೂಜಿಪೆ ಬಾರೆ ಸಖಿಯೇನಾ ಶ್ರೀ ತುಳಸಿಯ ಪೂಜಿಪೆ ಬಾರೆ ಸಖಿಯರು ನಾವು ಸಂತಸದಿಂದ ಸುಂದರ ಹೂಗಳ ತರುವ ಹರಿಯ ರಾಣಿಗೆ ಹರುಷದಿ ನೀಡುವ ವರಗಳ ಬೇಡೊನ ಬಾರೆ ಶ್ರೀ ತುಳಸಿಯ ಪೂಜಿಪೆ ಬಾರೆ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಸರ್ವವೇದ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ತುಳಸಿ ತ್ವಾಂ ನಮಾಮ್ಯಹಂ ಪ್ರಸೀದ ದೇವಿ ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮದನೋತ್ಪತೆ ತುಳಸಿ ತ್ವಾಂ ನಮಾಮ್ಯಹಂ ತುಳಸಿ ಶ್ರೀಶಕಿ ಶುಭೆ ಪಾಪಹಾರಿಣಿ ಪುಣ್ಯದೆ ನಮಸ್ತೆ ನಾರದಾನುತೆ ನಾರಾಯಣ ಮನಪ್ರಿಯೆ ಜಗದ್ದಾತ್ರಿ ನಮೋಸ್ತುಭ್ಯಂ ತುಳಸಿ ಪ್ರಿಯವಲ್ಲಭೆ ತುಳಸಿ ಪಾತು ಮಾಂ ನಿತ್ಯಂ ಸರ್ವಾಪದ್ಯೋಪಿ ಸರ್ವದಾ पूजिपे नाम निरतं निन्नं ताये सकल पाप विनाशिनी सर्वालंकार भूषिणी शिवरंजनी अम्बा सर्वलोक पूजिते सुज्ञान देविगे सकल भाग्य आदिमाये मये निन्नं पूजिपे निरतं निन्नं ताये सकल पाप विनाशिनी सर्वालंकार भूषणी शुभरंजनी अम्बा सुरवर वंदिते सुररंजिते शोभिते ताये नादाभिमानिये मये पूजिपे निरतं निन्नं ताये ಅರಸಿನ ಕುಂಕುಮ ಸೌಭಾಗ್ಯ ನೀಡಿ ಅರಸಿನ ಕುಂಕುಮ ಸೌಭಾಗ್ಯ ನೀಡಿ ಚಿರಕಾಲ ಕಾಪಾಡಮ್ಮ ಅಮ್ಮ ಶ್ರೀ ತುಳಸಿ ದಯೆ ತೋರಮ್ಮ ಅಮ್ಮ ಶ್ರೀ ತುಳಸಿ ದಯೆ ತೋರಮ್ಮ
ತುಳಸಿ ಶ್ರೀ ತುಳಸಿ ದಯ ತೋರಮ್ಮ ಅಮ್ಮ ಶ್ರೀ ತುಳಸಿ ದಯ ತೋರಮ್ಮ ಅಮ್ಮ ಶ್ರೀ ತುಳಸಿ ದಯ ತೋರಮ್ಮ ಹೂಗಳ ತಂದೆ ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ತೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊನ್ನಿನ ತೇರು ಮಾಣಿಕ್ಯದಾರತಿ ಉಷೆ ತಂದಿಹಳು ಮಾಣಿಕ್ಯದಾರತಿ ಉಷೆ ತಂದಿಹಳು ಸ್ವೀಕರಿಸಿನ್ನು ಸ್ವಾಮಿ ತೆರೆಯೋ ಬಾಗಿಲನು ರಾಮ ತೆರೆಯೋ ಬಾಗಿಲನು ನವೀನ ಸ್ಪರ್ಶ. ನವೀನ ಸ್ಪರ್ಶ. ಪ್ರದಕ್ಷಿಣೆ ಬಂದ ಬಳಿಕ ಸೂರ್ಯನಿಗೆ ನಮಸ್ಕರಿಸಿ ತುಳಸಿಯಲ್ಲಿ ಸೆರಗೊಡ್ಡಿ ಪ್ರಾರ್ಥಿಸುತ್ತಾರೆ. ಸೂರ್ಯನಿಗೆ ಸಮರ್ಪಿಸಿದ ಚೂಡಿಯನ್ನು ಮನೆಯ ಮಾಡಿಗೆ ಬಿಸಾಡುತ್ತಾರೆ. ಏಕಾದಶಿಯಂದು ತುಳಸಿಗೆ ಅಕ್ಷತೆಯ ಬದಲಿಗೆ ಹೂವಿನ ಎಸಳು ಅಥವಾ ಅರಳು ಉಪಯೋಗಿಸಲಾಗುತ್ತದೆ. ಚೂಡಿಯಲ್ಲಿ ನೆಲನೆಲ್ಲಿಯನ್ನು ಭಾನುವಾರದಂದು ಬಳಸುವುದಿಲ್ಲ. ಬಳಿಕ ಹೊಸ್ತಿಲಿಗೆ ಅರಶಿನ ಕುಂಕುಮ ಹಚ್ಚಿ ಚೂಡಿ ಇಟ್ಟು ಆರತಿಯನ್ನು ಬೆಳಗುತ್ತಾರೆ. ಜಯ ಜಯ ಗೃಹಲಕ್ಷ್ಮಿ ಪೂಜಿಪೆ ನಿನ್ನ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಮತ್ತಿತರ ದೇವಿ ಸ್ತುತಿಯನ್ನು ಮಾಡುತ್ತಾ ದೇವರ ಕೋಣೆಯ ಹೊಸ್ತಿಲಿಗೂ ಪೂಜೆಯನ್ನು ಸಲ್ಲಿಸಿ ಮನೆಯ ಎದುರು ಆರತಿ ಬೆಳಗುತ್ತಾರೆ. ಸಂತತಿಯಲ್ಲವ ಸನ್ನುತದೆ ಸಲಹೈ ಸತತಂ ಜಯ ಜಯ ಗೃಹಲಕ್ಷ್ಮೀ ನಿತ್ಯ ಮಂಗಳವ ನೀವಳಾಗೋ ಸತ್ಯ ಶಾಂತಿ ಸುಖದಾತೆಯಾಗೋ ಮೊರೆ ತಾಯೇ ಪಾಲಿಪೆ ಜೀವೆ ನಿರತವು ನಮ್ಮೆಲ್ಲರ ಕಾಯೇ ಜಯ ಜಯ ಗೃಹಲಕ್ಷ್ಮೀ ಪೂಜಿಪೆ ನಿನ್ನ ಪುಣ್ಯ ಕಾರ್ಯ ಜಯ ಜಯ ಗೃಹಲಕ್ಷ್ಮೀ ಆಜತನಂ पूजिपे नाम निरतं निन्नं ताये सकल पाप निवारिणी सर्वालंकार भूषिणी शुभरंजिनी अंबा सर्वलोक पूज्यळे सुज्ञान ईवळे सकल सौभाग्य के
ಆದಿಮಾತೆ ಮಯೇ ನಿನ್ನಂ പൂജിപ്പെനാം നിരതം നിന്നം തായേ സകല പാപനിവാരിണി സർവാലങ്കാരഭൂഷിണി ಶುಭರಂಜಿನಿ ಅಂಬಾ. ಆನಂತರ ಕುಲದೇವರಿಗೆ ವೆಂಕಟರಮಣ, ವಿಠ್ಠಲ, ರುಕುಮಾಯಿ ಮತ್ತು ಮನೆಯಲ್ಲಿರುವ ದೇವರ ಚಿತ್ರಗಳಿಗೆ ಅರಶಿನ ಕುಂಕುಮ ಹಚ್ಚಿ ಚೂಡಿಯನ್ನು ಸಮರ್ಪಿಸಲಾಗುತ್ತದೆ. भाग्याची लक्ष्मी योगो तू आमगेले घरल्यागे भाग्याची लक्ष्मी योगो तू हेचेरी हेचे दवरता योगो हाताचे कंकण हल्लयता योगो हेचेरी हेचे दवरता योगो हाताचे कंकण हल्लयता योगो भाग्याची लक्ष्मी योगो तू आमगेले घरल्यागे भाग्याची लक्ष्मी योगो तू देवाले पूजेक समजावनु योगो तका तू लोणीसी जावनु तू योगो देवाले पूजेक समजावनु योगो तका तू लोणीसी जावनु तू योगो. ಜೊತೆಯಲ್ಲಿ ಮನೆಯ ಹಿರಿಯರು ಮುತ್ತೈದೆಯಾಗಿ ದೈವಾಧೀನರಾಗಿದ್ದರೆ ಅವರಿಗೂ ಚೂಡಿ ಸಲ್ಲಿಸಿ ನಮಸ್ಕರಿಸಲಾಗುತ್ತದೆ. ನಂತರ ಮುತ್ತೈದೆ ಹೆಣ್ಣು ತನ್ನ ಗಂಡನಿಗೆ ವೀಳ್ಯದೊಂದಿಗೆ ಚೂಡಿ ನೀಡಿ ನಮಸ್ಕರಿಸಿ ಅವರಿಂದ ಚೂಡಿಯನ್ನು ಪಡೆದು ತನ್ನ ಮುಡಿಗೇರಿಸಿಕೊಳ್ಳುತ್ತಾರೆ. ಬಳಿಕ ಕುಟುಂಬದ ಹಿರಿಯರಿಗೆ, ಊರಿನ ಹಿರಿಯರಿಗೆ ಚೂಡಿ ನೀಡಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಊರಿನ ಮಾರಿಗುಡಿಗೆ ತೆರಳಿ ಮಾರಿಯಮ್ಮನಿಗೆ ಚೂಡಿಯನ್ನು ಸಮರ್ಪಿಸುತ್ತಾರೆ. यन्मूले सर्वतीर्थानि यन्मध्ये सर्वदेवता यदग्रे सर्ववेदाश्च तुलसीत्वं नमाम्यहं. प्रसीद तुलसी देवी प्रसीद हरिवल्लभे क्षीरोद मदनोद्भते तुलसी त्वां नमाम्यहं. तुलसी सखी शुभे पापहारिणी पुण्यदे नमस्ते नारदानुते नारायण मनप्रिये. सततं जय 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 ಮದುವೆ ನಂತರ ಇದು ನನ್ನ ಪ್ರಥಮ ಚೂಡಿ. ಎಲ್ಲ ಹಿರಿಯರೊಂದಿಗೆ ಈ ಹಬ್ಬವನ್ನು ಸಂಭ್ರಮಿಸುತ್ತಾ ನನಗೆ ಬಹಳ ಆನಂದವಾಗುತ್ತಾ ಇದೆ. ಪರಿಸರದೊಂದಿಗೆ ಈ ಚೂಡಿ ಪೂಜೆ ಎಲ್ಲ ಹೂಗಳನ್ನು ಒಂದು ಮಾಡಿ ಚೂಡಿ ಮಾಡುವಂಥದ್ದು ನನಗೆ ಬಹಳ ಖುಷಿಯನ್ನು ತಂದಿದೆ.
ದೂರದ ಊರಿನಲ್ಲಿರುವ ಹಿರಿಯರಿಗೆ ಅಂಚೆಯ ಮೂಲಕ ಚೂಡಿ ಅರಿಶಿನ ಕುಂಕುಮವನ್ನು ಕಳುಹಿಸಿ ಅವರಿಂದ ಆಶೀರ್ವಾದವನ್ನು ಬೇಡುತ್ತಾರೆ. ಹಾಗೆ ಕಳುಹಿಸಿದ ಚೂಡಿ ಸಂಬಂಧಿಕರಿಗೆ ತಲುಪಿದ ಬಳಿಕ ಅದನ್ನು ಆಶೀರ್ವದಿಸಿ ಮರಳಿ ಕಳುಹಿಸಲಾಗುತ್ತದೆ. ಹೊಸತಾಗಿ ಮದುವೆಯಾದ ಮದುಮಗಳಿಗೆ ಮೊದಲು ಗಂಡಿನ ಮನೆಯಲ್ಲಿ ಚೂಡಿ ಪೂಜೆ ನಡೆಸಿ ಆ ಬಳಿಕ ತವರು ಮನೆಯಲ್ಲಿ ಚೂಡಿ ಪೂಜೆಯನ್ನು ನಡೆಸಲಾಗುತ್ತದೆ. ಚೂಡಿಯನ್ನು ನೀಡಿ ನಮಸ್ಕರಿಸಿ ಆಶೀರ್ವಾದವನ್ನು ಬೇಡುವಾಗ ಆಕೆಗೆ ದಕ್ಷಿಣೆ ಅಥವಾ ಉಡುಗೊರೆಯನ್ನು ನೀಡುವ ಕ್ರಮವೂ ಇದೆ. ಈ ವಿಶಿಷ್ಟ ಚೂಡಿ ಪೂಜೆ ಕುಟುಂಬದ ಬಾಂಧವ್ಯದ ಬೆಸುಗೆಯಾಗಿ, ಪ್ರೀತಿ ವಿಶ್ವಾಸದ ಸೇತುವಾಗಿ, ಹೊಸ ಆಸೆ ಭರವಸೆಗಳನ್ನು ಅಂಕುರಿಸುವ ಹಬ್ಬವಾಗಿ ಮನೆ ಮನಸ್ಸುಗಳನ್ನು ಶುಭ ಚಿಂತನೆಗಳೊಂದಿಗೆ ಪ್ರಫುಲ್ಲಗೊಳಿಸುತ್ತದೆ. ನವೀನ ಸ್ಪರ್ಶ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.